ವಿಚಾರಿನಲ್ಲಿರುವ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ತುಳು ಸಂಘದ ಆಶ್ರಯದಲ್ಲಿ ತುಳು ತುಲಿಪು 2021 ನಡೆಯಿತು. ಭಾರತೀಯ ಮೋಟಾರ್ ಸೈಕಲ್ ರೈಡರ್ ಬಿಗ್ ಬಾಸ್ನ ರನ್ನರ್ ಅಪ್ ವಿಜೇತ ಅರವಿಂದ್ ಕೆವಿ ಸಾಂಪ್ರದಾಯಿಕ ರೀತಿಯಲ್ಲಿ ಮೊಸರು ಕಡಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಶ್ರದ್ಧೆ ತಾಳ್ಮೆಯಿಂದ ಸಾಧನೆ ಸಾಧ್ಯ. ತುಳು ಭಾಷೆಯೊಂದಿಗೆ ಹಾಸುಹೊಕ್ಕಾಗಿರುವ ಕೋಲ, ಕಂಬಳ, ನೇಮ, ಆಟ ಪ್ರತಿಕ್ಷಣ ಈ ಸಂಸ್ಕೃತಿಯ ವಿಶೇಷತೆಯನ್ನ ಸಾರುತ್ತಿದ್ದು ಅವುಗಳನ್ನು ಮರೆಯದಿರೋಣ ಎಂದು ಹೇಳಿದರು. ಇಡೀ ಜಗತ್ತು ಊಟದಲ್ಲಿ ನಾವು ಕನೆಕ್ಷನ್ ಇದೆ. ಸೊ ಯೋಗಿ ಸರ್ ಈ ಒಂದು ಲ್ಯಾಂಗ್ವೇಜ್ ಒಟ್ಟು ಮಾಡಿದ್ರು ಹೆಚ್ಚಿನ ಒಂದು ಹೆರಿಟೇಜಸ್ ಲ್ಯಾಂಗ್ವೇಜ್ ನನ್ನ ನಮ್ಮ ಮಿತ್ರರು ಅವು ಈಗ ದಿನದ ಸೆಲೆಬ್ರೇಷನ್ ಆಗೋದು ಒಂದು ಹೇಳಕ್ಕಾಗಲ್ಲ. ಆಳ್ವಾಸ್ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಯೋಗೀಶ್ ಕೈರೋಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ತುಳು ನಮ್ಮ ತಾಯಿ ಭಾಷೆಯಾಗಿದೆ. ಪ್ರಸ್ತುತ ಕಾಲಘಟ್ಟಕ್ಕೆ ತಕ್ಕಂತೆ ಆಂಗ್ಲ ಮತ್ತು ಕನ್ನಡ ಭಾಷೆಯನ್ನ ಒಪ್ಪಿಕೊಂಡಂತಾಗಿದೆ. ಇದರ ಪರಿಣಾಮವೋ ಎಂಬಂತೆ ತುಳು ಭಾಷೆಯ ಮೇಲೆ ಒಂದಷ್ಟು ಪರಿಣಾಮ ಬೀರಿದ್ದು ಸುಳ್ಳಲ್ಲ ಎಂದು ಹೇಳಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪೀಟರ್ ಫರ್ನಾಂಡಿಸ್ ಅಧ್ಯಕ್ಷತೆ ವಹಿಸಿದ್ರು. ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿ ವಿವೇಕ್ ಆಳ್ವಾ, ದಿವ್ಯಾ ಉರುಡುಗ, ಪ್ರಶಾಂತ್ ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ವಿದ್ಯಾರ್ಥಿನಿ ಗಾನವಿ ಸ್ವಾಗತಿಸಿದರು. ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ತುಳು ಸಂಘದ ಸಂಯೋಜಕ ಪ್ರೊಫೆಸರ್ ಕೆವಿ ಸುರೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಂಕಿತ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶರಣ್ಯ ವಂದಿಸಿದರು.